ಪುಜಗೆ ನಾರಿ ಮಣಿ ಪುಜಗ ಬೇಡಿಗೆ ನೀನು ನನ್ನ ಸಮೀಪ ಇಲ್ಲ ಅಂತಾದ್ರೆ ನನ್ನ ದೇಹದಲ್ಲಿ ಪ್ರಾಣವೇ ಇಲ್ಲದ ಹಾಗೆ. ನಿನ್ನ ಕುರಿತಾಗಿ ನಾನಷ್ಟು ಆಸಕ್ತಿ. ಪಾಂಡವರಲ್ಲಿ ತನ್ನ ಗಂಡ ಅಂದ್ರೆ ಭೀಮ ಎಂದು ಹೇಳುವ ನೀರು. ನನಗೂ ಆ ಕುರಿತಾಗಿ ಬಹಳ ಸಂತೋಷ. ದ್ರೌಪದಿ, ಸಂತೋಷ ಆಯ್ತು. ಸಂತೋಷವೇ. ಎಂತ ಕೆಲಸ ಆಗ್ಲಿಕ್ಕೆ ಉಂಟು ಕೆಲಸ ಅಷ್ಟೇ. ಹೆಂಡತಿಯನ್ನು ಕರೆದು ಗಂಡನಾದವನು ಚೆನ್ನಾಗಿ ಹೊಗಳುತ್ತಾನೆ ಅಂತ ಆದರೆ ಇವಳಿಂದ ಏನೋ ಒಂದು ಕೆಲಸ ಮಾಡಿಸಿಕೊಳ್ಳಿಕ್ಕುಂಟು ಅಂದೇ ಅರ್ಥ. ಹಾಗಂತ ಹೆಂಡತಿಯಾದವಳು ಗಂಡನಿಗೆ ಬೈಯುತ್ತಾಳೆ ಅಂತ ಆದ್ರೆ ಗಂಡ ಎಂತದ್ದೋ ತಂದು ಕೊಡ್ಲಿಕ್ಕುಂಟು ಅಂತ ಅರ್ಥ. ಈಗ ಸಂಸಾರ ದೃಷ್ಟಿ. ಈಗ ನೀನು ಹೇಳಿದ ಮೊದಲ ಅರ್ಥ 100% ಸತ್ಯ. ಅಲ್ಲದೇ ಇದ್ದರೆ ನಮಗೇನು ಯೌವನವಲ್ಲ, ಅಲ್ಲ ಏನು ಹೊಸ ದಂಪತಿಗಳು ನಾವಲ್ಲ, ಏನಲ್ಲ, ಪ್ರೇಮಿಗಳಲ್ಲ. ಪ್ರೇಮ ಇಲ್ಲ ಅಂತಲ್ಲ, ಪ್ರೇಮಿಗಳಲ್ಲ. ಈ ಹೊತ್ತಲ್ಲಿ ಕರೆದು ನನ್ನ ಸ್ವರ, ನನ್ನ ನಡೆ, ನನ್ನ ನಡೆ ಜಡೆ ಎಲ್ಲ ಇಷ್ಟು ಹೊಗಳ ಹೆಣ್ಣು ಮಕ್ಕಳೆಂಬಂತ ಬಂಗಾರದ ಹಾರದಲ್ಲಿ ನೀನು ಪದಕ ಇದ್ದ ಹಾಗೆ ಗೊತ್ತಾಯ್ತು. ಹಾಗಾದ್ರೆ ಏನೋ ಒಂದು ಆಗ್ಲಿಕ್ಕುಂಟು ಅಂತ ಆಯ್ತು. ಬಾಯಿಂದ ಹೊಗಳುತ್ತೀರಿ, ಹಾಗಂತ ಮುಖ ನೋಡಿದೆವು ಅಂತಾದ್ರೆ ಕುದೀತದೆ ಮುಖ. ಹೌದು, ಬೇರೆ ಏನು ಅಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲದ ಗೆದ್ದಾಯ್ತು. ಆ ಪಾರ್ಥನನ್ನ ಹೆಡೆಮುರಿ ಕಟ್ಟಿ ನಿಮ್ಮ ತಮ್ಮ ಪದ ಬೇಡ, ಅವ ಪಾರ್ಥ ಅಷ್ಟೇ. ಈಗ ಅಲ್ಲಲ್ಲ, ತಮ್ಮ ಎನ್ನುವ ಶಬ್ದ ಬೇಡದೇ ಇದ್ರು ತಮ್ಮ ಸುಳ್ಳಲ್ಲ. ನಾನು ಸುಳ್ಳು ಅಂತ ಹೇಳಿಲ್ಲ. ಈಗ ತಮ್ಮ ಎಂಬ ಪದ ಬಳಸುವುದೇ ಬೇಡ. ನೀನು ಅಲ್ಲಿದ್ದಾರೆ, ಅಲ್ಲ ಇರ್ಲಿ ಅವ. ನೀನು ಅಲ್ಲಿಗೆ ಹೋಗಿ ಅವನ ಹೆಡೆಮುರಿ ಕಟ್ಟಿ ನನ್ನ ಕಾಲಡಿ ತಂದು ಕೆಡ ಹಾಕಬೇಕು. ಯಾರನ್ನು? ಪಾರ್ಥನನ್ನು ನಿಮ್ಮಲ್ಲಿ ನನ್ನಲ್ಲಿ ಹೊಡೆದಾಟ ಮಾಡಿ ತಂದು ಕಾಲಡಿ ಹಾಕಬೇಕು. ಕೀಚಕ ಪ್ರಕರಣದಲ್ಲಿ ನನಗೆ ಹೇಗೆ ಸುತ್ತಿ ತಲೆ ಮೇಲೆ ಹಾಕಿ ಕಳಿಸ್ಬಿಟ್ಟು ಅಲ್ಲ, ಸುತ್ತುದಾದ್ರೆ ಆಗುತ್ತದೆ, ಉಡುದಾದ್ರೆ ಅಷ್ಟೇ ಅಲ್ಲ. ನಿಮಗೆ ಎಂತ ಹೇಳ್ತೀರಿ? ಅವರು ತಡ ಆಯ್ತಾ? ತಡಗಿಲ್ಲ. ಸೀರೆ ಉಟ್ಟಾದ್ರೆ ಇದಕ್ಕಿಂತ ಎಷ್ಟು ಮೊದಲು ಬೇಕಾದ್ರೆ ನಾ ಬರ್ತಿದ್ದೆ. ಹೌದು, ಸೀರೆ ಉಡುದು ನನಗೆ ವಿಷಯವೇ ಅಲ್ಲ. ನಿನಗೆ ವಿಷಯ ಸೀರೆ ನಿನಗೆ ಕರ್ರಗೆ ತಲಮಲ ಆಗಿ ಈ ಕಡೆ ಹೋಗಿ ಆ ಕಡೆ ಬರುವಾಗ ಬೇಕಾದ್ರೆ ಉಡುತ್ತೇನೆ. ಈಗ ಅಂದ್ರೆ ಈ ಗಂಡುಡಿಗೆ ಮಾಡಿಕೊಳ್ಳೋದೇ ಕಷ್ಟ. ಅದು ಹೇಗೆ ಗಂಡುವೇಷ ಆದಿತ್ತು? ನೀನು ಗಂಡುವೇಷ ಆದಿತ್ತಲ್ಲ, ಹೋಗಿ ನಿಂತಿರ ನಿನ್ನ ಕಾಲಡಿಯಲ್ಲಿ ಬೀಳ್ತಾನೆ ಅವ. ಹೌದಾ? ಮತ್ತೆ ಅದಿರಲಿ, ನೀವತ್ತು ಲೆಕ್ಕಾಚಾರವನ್ನು ಪೂರೈಸಿಕೊಟ್ಟಿರಲ್ಲ. ಕೀಚಕವದ ಪ್ರಕರಣದಲ್ಲಿ ನಾನು ನಿಮಗೊಂದು ಹೆಣ್ಣು ವೇಷ ಮಾಡಿಸಿದ್ದೆ ಅಲ್ವಾ? ಅಯ್ಯೋ, ಮೀಸೆ ಮುಟ್ಟಿ ನೋಡಿದ ಬೇಡ, ಮೀಸೆ ಇದ್ದ ಹೆಣ್ಣು ವೇಷ. ಹೌದಾ? ಮೀಸೆ ತಗೀಗ ಬೀಳಿಸಿ ಸಾಕಿ ಹೋಗ್ಬಿಟ್ಟೆ. ಹಾಗಾದ್ರೆ ಅದೇ ನೆನಪಿಟ್ಟುಕೊಂಡು ನನಗೊಂದು ಗಂಡು ಹುಡುಗಿಯನ್ನು ಧರಿಸಿಕೊಟ್ಟಿದ್ದೀರಿ. ನೋಡ್ಬೇಕು ಅಂತ. ಹಾಗಾದ್ರೆ ಆಶೀರ್ವಾದವನ್ನು ಮಾಡಿ ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಹೊಡಿಬೇಡ, ಹೊಡೆದಂಗ್ ಮಾಡು. ಕಾಲಡಿಯಲ್ಲಿ ತಂದು ಕೆಡ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಹೊಡೆದಾಗ ಮಾಡುದು, ಸುಮ್ಮನಿಲ್ಲಾದ್ರೂ ನಾನು ಪೆಟ್ಟು ತಿನ್ಲಿಲ್ಲ, ಪೆಟ್ಟು ತಿಂದ್ರು ನಾ ಪೆಟ್ಟು ತಿನ್ಲಿಲ್ಲ ಅಂತ ಹೇಳ್ಕೊಳ್ಳೋದು, ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಸೋತ್ರೆ ಪ್ರಾಮಾಣಿಕವಾಗಿ ನಾವು ಸೋತೆ ಅಂತ ಹೇಳ್ತೇವೆ. ಪೆಟ್ಟು ತಿಂದ್ರೆ ಹೌದು ನನಗೆ ಪೆಟ್ಟು ಬಿದ್ದದ್ದು ಹೌದು, ಸುಮ್ಮನೆ ಪೆಟ್ಟು ಬಿದ್ದೆಲ್ಲ ಸುಮ್ಮನೆ ಕೈ ಜಾರಿತು ಅದವ ಹಿಡ್ಕೊಂಡು ಹಾಗೆಲ್ಲ ನಾವು ಹೇಳುದಿಲ್ಲ. ಈಗ ಈಗ ಈ ನಗಾಡೋರು ತಿಂದೇ ಇದ್ದವ್ರಲ್ಲ, ಎಲ್ಲಿ ತಿಂದಿದ್ರು ಮನೆ ಒಳಗಾದ್ರೂ ತಿಂತಾರೆ ಅವರು. ಬಿದ್ದದ್ದು ಹೌದು. ಈಗ ನನ್ನ ಹೆಂಡತಿ ಆದ್ರೆ ಹೇಳಿದ್ರೆ ನನಗೆ ಏನು ನಾಚಿಕೆ ಇಲ್ಲ. ನೀವು ಆಗ್ಲೇ ಹೇಳ್ತಿದ್ರೆ ನಾನು ಇಷ್ಟು ಹೇಳ್ತಿದ್ದ. ಹೇಳಿ, ತಮ್ಮ ಹೊಡೆದ ತಮ್ಮ. ತಮ್ಮ ತಮ್ಮ ಅಂತ ಇಟ್ಟುಕೊಂಡು ಶಿಕ್ಷೆ ನಾನೇ ಕೊಡ್ತೇನೆ ಅಂತೂ ನನ್ನ ಕಾಲಡಿಯಲ್ಲಿ ಬೀಳ್ಬೇಕು. ನಾನು ಅವನನ್ನು ಕರೆತಂದು ನಿಮ್ಮ ಕಾಲಿಗೆ ಬೀಳಿಸಬೇಕು ಅಷ್ಟೇ ತಾನೇ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ನಮಸ್ಕಾರ.
ನಮಸ್ಕಾರ ನಮಸ್ಕಾರ ನಮಸ್ಕಾರ
ಮಾರುತ ಜಾತನಯ ಕರುಗಿಡಿ ನೀಡಂತ ಮಾರುತ ಜಾತನಯ ಮಾರುತ ಜಾತನಯ ಮಾರುತ ಜಾತನಯ ಕರುಗಿಡಿ ಶ್ರೀನಂದಯ ಪೌರುಷ ನೋಡುವೆನು ಪೌರುಷ ಪೌರುಷಯ 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 ನೋಡುವೆನು 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 ಮಾರುತ ಜಾತನ ಕಾಲು ಗೆಡಿದಿದ ಪೌರುಷ ನೋಡುವೆನು ಪೌರುಷ ಪೌರುಷಯ ಪೌರುಷಯ ನೋಡುವೆನು 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 ನೀರಾಯ ನೀರಾಯ ಮಾರುತ ಜಾತನಯ ಕರುಗಿಡಿದಿದಂತ ಪೌರುಷ ನಿನ್ನಯ ಪೌರುಷ ನೋಡುವೆನು 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 ನಿನಯೇ ನಮಸ್ಕಾರ 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 ಮಾರುತಯ ಜಾತನಯ ಕರುಗಿಡಿದಿದಂತ ಪೌರುಷಯ ನೋಡುವೆನು ಪೌರುಷಯ ನೋಡುವೆ ನೋಡುವೆ ನಿನಗೆ ನಮಸ್ಕಾರ ನನಗೆ ಬನ್ನಿ ತೋರುಗೈ ತಲಕ ಬನ್ನಿ ಓ ವೀರ, ಇಷ್ಟು ಬಗೆಯಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಆಗ್ತದಲ್ಲ? ಇದು ಕಲ್ತದಲ್ಲಿ ಗೊತ್ತುಂಟಾ? ಎಲ್ಲಿ ನಾ ಕಲ್ತದ್ದುಂಟು ನಿಮ್ಮಿಂದಲೇ. ಎಲ್ಲಿ? ಕೃಷ್ಣಾರ್ಜುನ ಕಾಳಗ ಪ್ರಸಂಗದಲ್ಲಿ ಹಾ ಕೃಷ್ಣನ ಮುಂದೆ ನೀವೇ ಹಾ ಬಾಬಾ ನಿನಗೆ ನಮಸ್ಕಾರ ಅಂತ ಬಗೆ ಬಗೆಯಲ್ಲಿ ನೀವು ನಮಸ್ಕಾರ ಮಾಡಿದ್ದೀರಿ. ಆದ್ರೆ ಒಂದು ಹೇಳ್ತೇನೆ ನಾನು, ಏನು? ನನ್ನ 2 ಜನ್ಮದಲ್ಲಿ ಮಾಡುವಷ್ಟು ನೀನು ಒಂದೇ ಸಲ ಮಾಡಿದ್ದೆ. ಇಲ್ಲಿಯವರೆಗೆ ತೋರಿಸದೇ ಇರುವ ಪರಾಕ್ರಮ ಉಂಟು, ಪರಾಕ್ರಮ ಉಂಟು ಅಂತ ನೀನು ಕೇಳಲಿಕ್ಕೆ ಬಂದ್ರೆ ಇದು ಕಬ್ಬಿಣದ ಅಂಗಡಿಗೆ ಇರುವೆ ಬಂದು ವ್ಯವಹಾರ ಮಾಡಿದ ಹಾಗೆ ಆಯ್ದೀತು. ಇರುವೆ ಉಳಿಲಿಕ್ಕಿಲ್ಲ, ಕಬ್ಬಿಣ ಗಟ್ಟಿ ಉಂಟೇನು? ನಾ ಸುತ್ತಿಗೆ ಹಿಡ್ಕೊಂಡು ಬಂದದ್ದು ನಿಮಗೆ ಗೊತ್ತಾಗ್ತದೆ. ಯಾವುದರ ಸುತ್ತಿಗೆ? ಒದೆದು ನಿಂದು ಉಳಗೋದರಲ್ಲಿ ಒದೆದು ನಿಂದು ಒದೆದು ನಿಲ್ಲು ಉಳಗೋದರಲ್ಲಿಯಾಗೆ ಜಗೆ ಉಳಗೋದರದಲ್ಲಿ ಯಾಕೆ ಕಾದಿದೆ 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 ನಿರಂತರ ಉಳಗೋದರದಲ್ಲಿ ಯಾಕೆ ಕಾದಿದೆ ನಿರಂತರ ಸೋದರರಾಗಿ
ಹೇಳಿದಲ್ಲ, ಸತ್ಯಭಾಮಾದೇವಿ ನಾವು ವನವಾಸದಲ್ಲಿರುವಂತಹ ಹೊತ್ತಿನಲ್ಲಿ ನಮ್ಮಲ್ಲಿವರೆಗಾಗಿ ಬಂದಿದ್ದಳು. ನೀನು ಸ್ವಲ್ಪ ಪತಿವ್ರತ ಧರ್ಮ ಹೇಳಿದ್ದೆ. ಅರ್ಜುನನ ಹೆಂಡತಿ ಆದ ಮೇಲೆ ಧರ್ಮರಾಜನ ಪತ್ನಿ, ಮತ್ತೆ ಭೀಮನ ಹೆಂಡತಿ. ಭೀಮನಲ್ಲಿ ಬಹಳ ನಿನಗೆ ವಾತ್ಸಲ್ಯ ಅಲ್ವಾ, ಬಹಳ ಪ್ರೇಮ ಅಲ್ವಾ? ಅವನೊಬ್ಬನೇ ಗಂಡ, ಉಳಿದ 4 ಗಂಡಂದಿರಲ್ಲ. ಇದಕ್ಕೆ ಮಾತುಗಳಂತ ಹೇಳುವುದಲ್ಲ. ಮತ್ತೆ ಹೇ ಪಾರ್ಥ, ಸಂತಾಪ ಪಡಿಸದೆ ಪಿಂತೆನಗೆ ಬಂದ ಆಪತ್ತುಗಳ ಪರಿಹರಿಸಿದವ. ಯೋಚನೆಯನ್ನು ಮಾಡಿ ಒಂದು ಅಮೂಲ್ಯವಾಗಿರುವಂತಹ ವಜ್ರದ ಹರಳನ್ನು ಸಂಪಾದಿಸಿ ತರುವುದು ದೊಡ್ಡ ವಿಷಯವೇ ಅಲ್ಲ. ಸಂಪಾದಿಸಿ ತರುವುದು ಎಷ್ಟು ಬಹಳ ದೊಡ್ಡ ವಿಷಯ ಅಲ್ಲ. ಅಂದ್ರೆ ಏನು ಗೊತ್ತಾ, ಜಾಗೃತಿ ಮಾಡಬೇಕಾದದ್ದು ಮುಖ್ಯ. ಅದಿಲ್ಲ ಅಲ್ಲ, ಇಲ್ಲಿ ಆಗಿಲ್ಲ. ಈಗ ಚಕ್ರವರ್ತಿ ಒಬ್ಬ ಸಂಪಾದನೆ ಮಾಡಿ ಕೆಲವು ರತ್ನಗಳನ್ನು ತರ್ತಾನೆ, ಅದನ್ನು ಕೋಶಾಧಿಕಾರಿ ಭದ್ರವಾಗಿ ಇರ್ತಾನೆ. ಕೋಶಾಧಿಕಾರಿ ಚಕ್ರವರ್ತಿಗಿಂತ ಮೇಲೆ ನಾ ಹಾಗೆ ಹೇಳಿದ್ದೆ. ಮತ್ತೆ ನಾ ಹಾಗೆ ಹೇಳಿದ್ದೆ. ಅದು ಎಲ್ಲ ಇಲ್ಲ ಇಲ್ಲ ಇಲ್ಲ, ತಡಿ, ನಾ ಮುಂದುವರಿಸ್ತೇನೆ. ನೀನೊಂದು ತೃಣ ಹೆಣ್ಣು, ಮೊದಲಿಸಿ ಓಹೋ 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 ಸಾಗಸೆ ಎಂಬುದು ವ್ಯರ್ಥ, ಬಲು ಸಾಹಸಿ ಎಂಬುದು ವ್ಯರ್ಥ ವ್ಯರ್ಥ ವ್ಯರ್ಥ. ಸಂತಾನಕ್ಕೆ ಹೀಗೆ ಆಯ್ತು ನಿಮಗೆ. ಯಾಕೆ? ಒಂದು 2 ಹೆಜ್ಜೆ ಆಚೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಲ್ಲ ಏನಾಯ್ತು? ಅಲ್ಲ ಸಂತಾನ ಅಂದ್ರೆ ಯಾರಿಗೆ ಅಂತ ಹೇಳುದು? ಅದು ನಿಮಗೆ, ನಿಮ್ಮ ಕುಟುಂಬಕ್ಕೆ ಹೇಳಿದ್ದು. ನನ್ನ ಕುಟುಂಬದಿಂದಲೇ ಬಂದದ್ದಲ್ವ, ಭೀಮನ ಕಡೆಯಿಂದ. ಹೌದು, ಹೇಳಿದ್ದು ನಾನು. ಹೌದು. ಏನು ನೀನು ಯಾಕೆ ಎಂತದ್ದು ಗಾಜಿನ ಮನೆಯಲ್ಲಿ ಇದ್ದು ಕಲ್ಲು ಹೊಡಿದ್ದು? ಈಗ ನೀವು ಅದೇ ಮಾಡಿದ್ದಲ್ವ? ಯಾವುದು? ನೀವು ಅದೇ ಮಾಡಿದ್ದಲ್ವ? ಏನ್ ಮಾಡಿದ್ದೆ? ನಾ ಹಾಗೆ ನಾ ಹೀಗೆ ಅಂತ ಹೇಳಿಕೊಂಡು ಬಾಯಿ ಮೇಲೆ ಮಾಡಿ ನನ್ನನ್ನು ಸುಮ್ಮನೆ ಕಳಿಸುವ. ಒಂದು ಕೈಯಲ್ಲ, 2 ಕೈಯಲ್ಲಿಯೂ ಬೇಕಾದ ತೊಡೋ. 2 ಕೈ ಮುಂದುವರಿಸಿ, 2 ಕೈ ಮುಂದುವರಿಸಿ ನೋಡುವ, ಆಗುತ್ತದ? ಈಗ ಈಗ ಒಂದು ಕೈ ಇಲ್ಲಲ್ಲ, 2 ಕೈ ಅಂತ. ಈಗ ಕೈಯ ವಿಷಯವೇ ಇಲ್ಲ. ಅಷ್ಟು ಗೊತ್ತಾಗಬೇಕಾದ್ರೆ ನಿಮಗೆ ಇಷ್ಟು ಹೊತ್ತಾಗುತ್ತದಲ್ಲ, ಅಷ್ಟು ಗೊತ್ತಾಗಬೇಕಾದ್ರೆ
ಅದು ಗೊತ್ತಾಗ್ಲಿಕ್ಕೆ ಗೊತ್ತಾಗ್ತದೆ, ಹೇಳಲಿಕ್ಕೆ ಆಗ್ತದೆ ನಾವು ಸೋಲ್ತೇವೆ ಅಂತ. ಈ ಸಲ ನಾವೇ ಅಂತ ಹೇಳುದು. ಕಮಲಮುಖಿಯಾದ ನಾ ಬಂದರೆ ಮತ್ತೆ ನಿಮ್ಮದು ಯಾವುದು ನಡೆಯುವುದಿಲ್ಲ ಎನ್ನುವುದು ಎಚ್ಚರ ಇಟ್ಟುಕೊಂಡು ವ್ಯವಹರಿಸಿ. ಕಮಲಮುಖಿ ಹೌದು, ಕೆಲವು ಕಮಲದಲ್ಲಿ ಹುಳ ಉಂಟು. ಈಗ ನಿಮಗೆ ಹುಳವೇ ಸಿಕ್ಕುದು. ಆಗ ಹೇಳಿದ್ರಲ್ಲ ಸುಮ್ಮನೆ ಇಲ್ಲದಿದ್ರು ನಾಳೆ ನೀ ಗೆದ್ರೆ ಹಾಗೆ ಆಗುತ್ತದೆ ಹೀಗಾಗುತ್ತದೆ. ಈಗ ನೋಡು ಹೇಗೆ ಮುಖ ಇಟ್ಟುಕೊಂಡಿರ್ತೀರಿ ನೋಡೋಣ. ಸೋಲಿಲ್ಲದೆ ಇರುವಂತಹ ಸರದಾರ ಅರ್ಜುನ, ಸೋಲು ಉಳಿಸಿದ್ದೇನೆ ನಾನು ನೋಡಿ. ಇನ್ನಾದ್ರೂ ನನ್ನ ಮಾತು ಕೇಳಿದ್ರೆ, ನನ್ನ ಜೊತೆ ತಲೆ ತಗ್ಗಿಸಿಕೊಂಡು ಬಂದ್ರೆ, ಎದೆ ಉಬ್ಬಿಸಿ ಬಂದ್ರೆ ಆಗ್ಲಿಕ್ಕಿಲ್ಲ, ತಲೆ ತಗ್ಗಿಸಿ ಭೀಮನ ಕಾಲಿಗೆ ಬಿದ್ದರೆ ನಾನೇ ಹೊಡೆದ ಜಾಗಕ್ಕೆ ನಾನೇ ಎಣ್ಣೆ ಹಚ್ಚಿದ್ದೇನೆ. ಅದರಿಂದ ಒಂದು 5ನೇ ಒಂದು ತೆಗೆದು ನನಗೆ ಕಾಲಿಗೆ ಹಾಕ್ತೀನಿ. ಈಗ ಹೆಂಡತಿಯ ಮುಂದೆ ಗಂಡ ತಲೆ ತಗ್ಗಿಸಿದ್ರೆ ಗಂಡ ಹೆಂಡತಿ ಆಗುದಲ್ವ? ಎಂತದ್ದು ಹಾಗೆ ಅಂತ ಹೇಳಿದ್ದು ಗೊತ್ತಾಯ್ತಲ್ಲ. ಅಲ್ಲಿ ಬಂದು ಅವನ ಭೀಮಸೇನನ ಕಾಲಿಗೆ ಬಿದ್ದರೆ ನಾ ಹೊಡೆದ ಆ ಗಾಯಕ್ಕೆ ನಾನೇ ಎಣ್ಣೆ ಹಚ್ಚಿ ಬಿಸಿ ನೀರು ಅಭ್ಯಂಗ ಮಾಡಿಸ್ತೇನೆ. ಅಲ್ಲದೆ ಇದ್ರೆ ಮತ್ತೆ ನಡುಗಿ ಸುಭದ್ರೆಯನು ಬೇಗರಿಸುತ್ತಿಂತೆಂದ ಧೈರ್ಯ ಉಂಟು ನನಗೆ, ಇನ್ನು ಹೆಚ್ಚು ಗೊತ್ತಿಲ್ಲ, ಹಾಗಾಗಿ ಸ್ವರ ಎಷ್ಟು ಏರಿಸಬಹುದು. ಅದೇ ಅದೇ ನಿನಗೆ ಆ ತುಂಬಾ ತುಂಬಾ ಹೊತ್ತು ಮೊದಲೇ ಜಾಗ್ರತೆ ಮಾಡೋದು. ಇಲ್ಲ 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 ನಿಮಗೆ ಮೊದಲೇ ಗೊತ್ತಾಗಿದೆ ಹೆಚ್ಚು ನಿಲ್ಲುವವರಲ್ಲ ನೀವು ಅಂತ. ಅಲ್ಲ ಅಂದ್ರೆ ನಮಗೆ ಬೇರೆ ಒಂದ ನಾವು ಪ್ರಸಂಗಕ್ಕೆ ಬರುವುದಿಲ್ಲ. ಬಂದ್ರೆ ಪೂರ್ಣ ಪ್ರಸಂಗದಲ್ಲಿ ನಾವು ಏನು ತೋರಿಸದೆ ಮತ್ತೆ ಹಿಂದೆ ಹೋಗುದಿಲ್ಲ. ನಮಗೆ ಬೇಕಾದಾಗೆ ಪ್ರಸಂಗ ಮಾಡಿಕೊಳ್ಳುವುದಿಲ್ಲ, ಅದನ್ನು ನೋಡಿಕೊಳ್ಳಿ ಮಾತ್ರ. ನಮಗೆ ಬೇಕಾದಾಗೆ ಮಾಡುವುದಿಲ್ಲ. ನಿಮ್ಮ ಜಾಯಮಾನದಲ್ಲಿ ಮತ್ತೊಬ್ಬರಿಗೆ ಅವಕಾಶವೇ ಕೊಡುದಿಲ್ಲ, ನಾವು ಮತ್ತೊಬ್ಬರಿಗೆ ಬಿಟ್ಟು ಕೊಟ್ಟು ಕೈ ಕಾಲು ಕಟ್ಟಿ ಹಾಕಿದಾಗ ಅದು ಬಿಟ್ಟು ಹೆಗ್ಗಳಿಗೆ ಮಾತ್ರ ಮತ್ತೆ ಹೊಡಿತಾರೆ. ನೀನು ಎಷ್ಟು ಗಳಹಿದ್ರು, ಎಷ್ಟು ಬೊಬ್ಬೆ ಹಾಕಿದ್ರು, ನೀನು ಮಾಡದಿ ಎಷ್ಟು ಹಾರಿದ್ರು ಕಪ್ಪೆ ಕಪ್ಪೆ ಏಡಿ ಏಡಿ ಏಡಿಯ ಕೊಂಬು ಬರೀತಲ್ಲ, ಕರ್ಕಟ. ಕರ್ಕಟ, ಕರ್ಕಟಕ್ಕೆ ಮತ್ತೊಂದು ಶಬ್ದ ಉಂಟು, ವಾಸಿಯಾಗದ ರೋಗ ಅದು. ನಿಮಗೆ ಹಿಡಿದ್ರೆ ಗೊತ್ತಿಲ್ಲ ನಿನಗೆ, 3 ಲೋಕ ತಿರುಗಿದ್ರೆ ನನಗೆ ಹೆಣ್ಣು ಮಕ್ಕಳ ನೋಡುವಾಗ ಕನಿಕರ ಬರುವುದು, ಹಾಗೆ ಬಿದ್ದದ್ದು. ಅದು ಗೊತ್ತುಂಟು. ಒಬ್ಬಳು ಚಂದ ಇದ್ದವಳು ಹತ್ರ ಮಂಚಕ್ಕೆ ಬಾ ಅಂತ ಹೇಳುವಾಗ ಆವಾಗಲೂ ಕೊಡ್ಲಿಲ್ಲ, ಈಗ ಹೊಡೆದಾಟಕ್ಕೆ ಬಾ ಅಂತ ಹೇಳುವಾಗ ಕೊಡ್ಲಿಲ್ಲ, ಮತ್ತೆ ದೊಡ್ಡ ಜನ ಅಷ್ಟೇ. ನಾನು ಅಮ್ಮನಲ್ಲೆಲ್ಲ ಕೊಡ್ಲಿಕ್ಕೆ ಹೋಗುವಲ್ಲ, ಎಲ್ಲವಾಗ್ತದೆ. ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ಕನಿಕರದಿಂದ ಸೋತದ್ದಲ್ಲ, ನಿಜವಾಗಿ ಸೋತದ್ದು. ನಾವು ಎಲ್ಲರ ಸಾರ್ವಜನಿಕರ ಎದುರಿನಲ್ಲಿ ನಾವು ಮಾಡಿದ ಕೆಲಸ ಜನಗಳಿಗೆ ಗೊತ್ತಾಗದೆ ಸೋತದ್ದು ಅಂತ ಹೇಳುದು. ಪಕ್ಷದ ಒಳಗೆ ಹೇಳ್ತೇವೆ ನಾವು ಸೋತದ್ದು, ನಿಜವಾಗಿ ಸೋತದ್ದು ಅಂತ. ನಿಮ್ಮಲ್ಲಿ ಹೇಳಲಿಕ್ಕೆ ಹೆದರಿಕೆ ಒಂದುಂಟು. ಈಗ ಆನೆ ಮರ ಎತ್ತುತ್ತದೆ, ಸೂಜಿ ಎತ್ತಲಿಕ್ಕೆ ಆಗ್ತದೆ, ಸೂಜಿ ಎತ್ತಲಿಕ್ಕೆ ಆನೆ ಆಗ್ತದೆ, ಸಣ್ಣದೇ ಆಗಬೇಡುವ. ನಾವು ಗಂಡಸರಿಗೆಂದಿಗೆ ಹೋರಾಟ ಮಾಡಿ ಮಾಡಿ ಇದು ಮರ್ತೆ ಹೋಗಿದೆ ನಮಗೆ. ಹೆಣ್ಣು ಮಕ್ಕಳೊಂದಿಗೆ ಹೋರಾಟ ಮಾಡೋದು, ಈ ಹೆಣ್ಣು ಮಕ್ಕಳೊಂದಿಗೆ ಹೋರಾಟ ಮಾಡುವ ಸರಿಯಾದ ಪಟ್ಟಿ ಯಾರಿಗೆ ಗೊತ್ತಿರುವುದು, ಸರಿಯಾದ ಪೆಟ್ಟಿ ಯಾರು ಕೊಡುವುದು. ನೀವು ತಪ್ಪಿಯೂ ಸ್ತ್ರೀ ಶಕ್ತಿಯ ವಿಷಯಕ್ಕೆ ಹೋಗಬಾರ್ದು. ಸ್ತ್ರೀ ಶಕ್ತಿಯನ್ನು ತೆಗಿಬೇಕೋ ಮತ್ತೊಂದು ಸ್ತ್ರೀ ಶಕ್ತಿಯನ್ನು ಹುಟ್ಟು ಮಾಡಬೇಕು, ನಾವು ಹೋಗಬಾರ್ದು. ಯಾವ ಸ್ತ್ರೀ ಶಕ್ತಿ? ಭೀಮನಿಗೆ ಇವಳೊಬ್ಬಳೆ, ಅವಳು ಅಲ್ಲಿದ್ದಾಳೆ ಹಿಡಿಂಬವನದಲ್ಲಿ. ನಮಗೆ ಹಾಗಲ್ಲ, ಕರೆದಾಗ ಬರುವವಳಿದ್ದಾಳೆ ಸುಭದ್ರಾ.